ಶ್ರೀಕೃಷ್ಣ ಮಠ ಹಾಗೂ ಪರ್ಯಾಯ ಅದಮಾರು ಮಠದ ಆಶ್ರಯದಲ್ಲಿ 15 ದಿನಗಳ ಕಾಲ ಶ್ರೀರಾಮ ಹನುಮದುತ್ಸವವು ರಾಜಾಂಗಣದಲ್ಲಿ ನಡೆಯುತ್ತಿದ್ದು, ಈ ಕಾರ್ಯಕ್ರಮದಲ್ಲಿ ವಿಶ್ವ ಕಲಾವಿದನ ದಿನಾಚರಣೆ ಅಂಗವಾಗಿ ರಾಷ್ಟ್ರಮಟ್ಟದ ಸಾಂಪ್ರದಾಯಿಕ ಕಲೆಗಳ ಕಾರ್ಯಾಗಾರ ಉದ್ಘಾಟನೆಗೊಂಡಿತು. ಕಾರ್ಯಾಗಾರವನ್ನು ಪರ್ಯಾಯ ಅದಮಾರು ಶ್ರೀ ಈಶಪ್ರಿಯ ತೀರ್ಥ ಸ್ವಾಮೀಜಿ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಮಕ್ಕಳಿಂದ ಹಿಡಿದು ವೃದ್ಧರವರೆಗೆ ರಾಮ ಹಾಗೂ ಕೃಷ್ಣನ ಕಥೆಗಳನ್ನು ಕಟ್ಟಿಕೊಡುವ ಪ್ರದರ್ಶನವು ಆಸ್ತಿಕರನ್ನು ಸೆಳೆಯಲಿದೆ ಎಂದರು. ಈ ಕಾರ್ಯಕ್ರಮದಲ್ಲಿ ವಿವಿಧ ಕಲಾಕೃತಿಗಳು ಎಲ್ಲರ ಗಮನ ಸೆಳೆಯುತ್ತಿದೆ. ವಿವಿಧ ರೀತಿಯ ಪ್ರದರ್ಶನಗಳು ಏಪ್ರಿಲ್ 27ರವರೆಗೆ ಸಂಜೆ 4ರಿಂದ 9 ಗಂಟೆಯವರೆಗೆ ವೀಕ್ಷಣೆಗೆ ಮುಕ್ತವಾಗಿರುತ್ತದೆ. ಕಾರ್ಯಾಗಾರದಲ್ಲಿ ಕೆನರಾ ಬ್ಯಾಂಕ್ನ ಉಡುಪಿ ವಲಯದ ಡಿಜಿಎಂ ಲೀನಾ ಪಿಂಟೋ, ಶ್ರೀಶಾ ಭಟ್ ಕಡೆಕಾರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಹಾಗೆ ಕಂಡು ನಾಳೆ ಇಡೀ ಸಮೂಹ ನಾಶ ಆಗುವಂಥ ವಿಷಯಗಳಾದರೆ ಅದು ಧರ್ಮ ಅಲ್ಲ. ಸಂಪರ್ಕದಿಂದ ಆ ಸಂಘದಿಂದ ಅಲ್ಲಿಯ ಗುಣಗಳು ಸ್ವಲ್ಪ ನಮಗೆ ಬರಲಿಕ್ಕೆ ಪ್ರಾರಂಭವಾಗ್ತದೆ. ಹಾಗಾಗಿ ರಾಮನ ಕಥೆಗಳನ್ನು ಅದನ್ನೆಲ್ಲ ನಾವು ನಿರಂತರವಾಗಿ ಮನನ ಮಾಡ್ತಾ ಇರಬೇಕು. ಯಾಕೆ ಅಂದರೆ ಆ ವಾಕ್ಯದಲ್ಲಿ ಹೇಳಿದಂತೆ ರಾಮ ವಿಗ್ರಹವಾನ್ ಧರ್ಮ ಇದೆ. ಅವರ ಪ್ರವಚನ ಇದ್ರೆ ನಾವು ಮಾತಾಡಬಾರ್ದು, ಕೇಳಬೇಕು ಅಷ್ಟೇ. ಆದರೆ ಪರ್ಯಾಯ ಸ್ವಾಮಿಗಳು ಹೇಳಿದ್ದಾರೆ ಮಧ್ವರಾಮಾಯಣದ ಬಗ್ಗೆ ಹೇಳಬೇಕು ಅಂತ. ಹೇಳದಿದ್ರೆ ತಪ್ಪಾಗುತ್ತೆ ಅನ್ನುವ ದೃಷ್ಟಿಯಲ್ಲಿ ಒಂದು 10 ನಿಮಿಷ ಅದರ ಬಗ್ಗೆ ಒಂದೆರಡು ಮಾತುಗಳನ್ನು ನಾನು ಹಂಚಿಕೊಳ್ತೇನೆ. ಮಧ್ವರಾಮಾಯಣ ಅಂತ ಆಚಾರ್ಯರೇನೂ ಶೀರ್ಷಿಕೆ ಕೊಡಲಿಲ್ಲ. ಅವರು ಮಹಾಭಾರತ ತಾತ್ಪರ್ಯ ನಿರ್ಣಯ ಅಂತಲೇ ಕೊಟ್ಟಿರ್ತಕ್ಕಂತಹ ಶೀರ್ಷಿಕೆ. ಇದು ನಾವು ಕೊಟ್ಟ ಶೀರ್ಷಿಕೆ. ಇದು ಮಧ್ವರಾಮಾಯಣ, ಮಧ್ವರು ರೂಪಿಸಿರತಕ್ಕಂತಹ ರಾಮಾಯಣ, ಮಧ್ವರು ನಮಗೆ ಚಿತ್ರಿಸಿ ಕೊಟ್ಟಿರತಕ್ಕ ರಾಮಾಯಣ. ಹಾಗಾಗಿ ಮಧ್ವರಾಮಾಯಣ, ಮಧ್ವರ